ವೀಕ್ಷಕರು, ಇದು ನಡೆಯಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರಿಪಿಸುವ ನಮ್ಮ ಸೂರೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರೀಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಇಂದಿರಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ? ಸ್ಪೆಷಲ್ ಅದೇ ಇವತ್ತು ಒಂದು ಗೆಣಸಿದ್ದು ಕಡುಬು, ಹಾಂ, ಮತ್ತೊಂದು ಸೌತೆಕಾಯಿದ್ದು ರೊಟ್ಟಿ. ಸೌತೆಕಾಯಿ ರೊಟ್ಟಿ ಅಲ್ಲ, ನೀವು ಮೊನ್ನೆ ಬಂದವು ಕೂಡ ಏನು ಸೌತೆಕಾಯಿದು ದೋಸೆ ಅಲ್ಲ? ಇಲ್ಲ, ವಾಟರ್ ಮೆಲನ್ ಇದ್ದು ದೋಸೆ. ವಾಟರ್ ಮೆಲನ್ ದೋಸೆ, ಹೌದು. ಇದು ಗೆಣಸು ಸ್ವೀಟ್ ಪಟಾಟದ್ದು ಕಡುಬು. ಹಾಂ, ಕಡುಬು. ಆಮೇಲೆ ಸೌತೆಕಾಯಿದ್ದು ರೊಟ್ಟಿ. ನೋಡಿ, ನೀವು ತರಕಾರಿಗಳನ್ನೇ ಬಳಸ್ಕೊಂಡು ರೊಟ್ಟಿ, ದೋಸೆ ಈ ಥರ ಎಲ್ಲ ಮಾಡ್ತೀರಾ. ಅದು ಹೆಲ್ದಿ ಕೂಡ ಅಲ್ಲ? ಹೌದಾ? ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದೈತಲ್ಲ. ಈಗ ಫಸ್ಟಿಗೆ ಯಾವುದು ರೊಟ್ಟಿ ಮಾಡ್ಕೊಳ್ಳೋದಾ ಹೇಗೆ? ಸೌತೆಕಾಯಿದ್ದು ರೊಟ್ಟಿ. ಸೌತೆಕಾಯಿ ರೊಟ್ಟಿ ಅಲ್ಲ. ನೀವು ಸೌತೆಕಾಯಿನ ರೊಟ್ಟಿ ಮಾಡಲಿಕ್ಕೆ ಸೌತೆಕಾಯಿನ ಚೆನ್ನಾಗಿ ಏನು ಎರ್ದದ್ದು ತೆಂಗಿನಕಾಯಿ ಎರ್ದಾಗಿ ಎರಿಯುವುದು. ತುರಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೇಯಲಿಕ್ಕೆ ತುಂಬ ಹೊತ್ತು ತೆಗಿತದೆ. ಅದಕ್ಕೆ ತೆಂಗಿನಕಾಯಿ ಎರಿತೇವೆಲ್ಲ, ಹಾಗೆ ಸೌತೆಕಾಯಿ ಎರಡು ಕಟ್ ಮಾಡಿ ಅದನ್ನು ಬೀಜ ತೆಗೆದು ಮತ್ತೆ ತೊಳಿಬೇಕು. ಸೌತೆಕಾಯಿ ಕೈ ಬರ್ತದೆ, ಕೆಲವು ಸೌತೆಕಾಯಿ ಕೈ ಬರ್ತದೆ. ಅದಕ್ಕೆ ಅದನ್ನು ತುರಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೇಯಲಿಕ್ಕೆ ತುಂಬ ಹೊತ್ತು ತೆಗೊಳ್ತದೆ. ಇದು ತುರಿಯುವುದಲ್ಲ, ತೆಂಗಿನಕಾಯಿ ಎರ್ದಾಗಿ ಎರಿಬೇಕು. ಅಂದ್ರೆ ಪೀಸ್ ಸ್ವಲ್ಪ ಕೂಡ ಸಿಗಬಾರ್ದು. ಚೆನ್ನಾಗಿ ನಾವು ತೆಂಗಿನಕಾಯಿ ಹುರಿದಾಗೆ ಹುರಿದು ನೀವು ಸೌತೆಕಾಯಿ ರನ್ ಮಾಡ್ಕೊಂಡಿದ್ದೀರಾ. ಓಕೆ, ಸ್ಟಾರ್ಟ್ ಮಾಡೋದಾದ್ರೆ. ಓಕೆ, ಫಸ್ಟಿಗೆ ಇದು ಸೌತೆಕಾಯಿ ಎರ್ದದ್ದು. ಓಕೆ, ಸಾಧಾರಣ ಒಂದು ಅರ್ಧ ಸೌತೆ ತಗೊಂಡಿದ್ದೀರ ಅಂತಲ್ಲ? ಹೌದು, ಅರ್ಧ ಸಹ ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಅರ್ಧ ಸೌತೆಕಾಯಿ ಉಂಟು ಬೇರೆನೆ, ಇದು ಅರ್ಧದ್ರಲ್ಲಿ ಅರ್ಧ ಮೇಲಿದ್ದು ತುರ್ದದ್ದು ಎರ್ದದ್ದು. ಏನು ಜನ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಬೋದು. ಇದರಲ್ಲಿ ಇಲ್ಲದ್ರೆ ಅರ್ಧದ್ರಲ್ಲಿ ಸಹ ತುಂಬ ಆಗ್ತದೆ. ಇದು ನೀರುಳ್ಳಿ, ಇದು ಕಾಯಿ ಮೆಣಸು, ಸಣ್ಣ ಕಾಯಿ ಮೆಣಸು. ಒಂದು ಸ್ವಲ್ಪ ಖಾರ ಬೇಕಾಗುವವರು ಸ್ವಲ್ಪ ಜಾಸ್ತಿ ಸಹ ಇಷ್ಟಪಡೋರು ತುಂಬ ಹಾಕ್ಬೋದು. ಇದು ನೀರುಳ್ಳಿ ಆಯ್ತಲ್ಲ, ನೀರುಳ್ಳಿ ತೆಂಗಿನಕಾಯಿ ಹಾಕಿದೆ. ಇದು ಸ್ವಲ್ಪ ಇದು ಯಾವುದು ಕಾಯಿ ಮೆಣಸು, ನೀರುಳ್ಳಿ, ತೆಂಗಿನಕಾಯಿ, ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಕಲ್ಲುಪ್ಪು ಅಂದರೆ ಅದನ್ನು ಉಡಿ ಮಾಡಿ ಹಾಕಿದರೆ ಓಕೆ ಅನ್ನಿಸ್ತದೆ. ಉಡಿ ಉಪ್ಪಿಗಿಂತ ಕಲ್ಲುಪ್ಪನ್ನು ಸ್ವಲ್ಪ ತೆಗೆದು ಉಡಿ ಮಾಡಿ ಹಾಕಿದರೆ ಓಕೆ. ಅದರಲ್ಲಿ ನೀರಿನ ಅಂಶ ಇದ್ದ ಕಾರಣ ನೀರು ಆ್ಯಡ್ ಮಾಡಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಸೌತೆಕಾಯಲ್ಲಿ ನೀರು ಬೇಗ ಬಿಡುತ್ತೆ. ಇದಕ್ಕೆ ನಾನೀಗ ಅಕ್ಕಿ ಹುಡಿ ಹಾಕ್ತಾ ಇದ್ದೇನೆ. ಅಕ್ಕಿ ಹುಡಿ ಹಾಕ್ತೇನೆ. ಅಕ್ಕಿ ಹುಡಿ ಅಂತ ಹೇಳಿದರೆ ನಾವೇ ಮಾಡ್ಬೋದು, ಗ್ರೈಂಡ್ ಮಾಡ್ಬೋದು. ಅಕ್ಕಿ ಬೆಳ್ತಿಗೆ ಇರ್ತದಲ್ಲ, ಅದನ್ನು ನಾವೇ ಗ್ರೈಂಡ್ ಮಾಡೋದು ಒಳ್ಳೇದು ಅಂಗಡಿಯಿಂದ ತರುವುದಕ್ಕಿಂತ. ನೆನೆ ಹಾಕ್ಬೇಕಂತಿಲ್ಲ, ಹುಡಿಯಲ್ಲ ಇದು. ಬೆಳ್ತಿಗೆಯನ್ನು ಹುಡಿ ಗ್ರೈಂಡ್ ಮಾಡಿ ಅದೇ ಸೌತೆಕಾಯಿಗೆ ಹಾಕಿದ್ರೆ ಓಕೆ. ಬೆಳ್ತಿಗೆ ಸಹ ಓಕೆ ಹುಡಿ ಮಾಡಿ. ಇಲ್ಲದ್ರೆ ಬಾಂಬೆ ರವೆ ಸಿಗ್ತದಲ್ಲ, ಹುಡಿಯಬೇಕು ಇದಕ್ಕೆ. ಹುಡಿಯಬೇಕು. ನಾವೀಗ ನಾರ್ಮಲ್ ರೊಟ್ಟಿಗೆಲ್ಲ ಅಕ್ಕಿಯನ್ನು ಕಡೆದು ಆ ಥರ ಇದಕ್ಕೆ ಹುಡಿಬೇಕು. ಅಂದ್ರೆ ಸ್ವಲ್ಪ ತಟ್ಟಿ ನೀವು ಮಾಡುವ ಕಾರಣ ಈಗ ಸಜ್ಜಿಗೆದ್ದು ರೊಟ್ಟಿ ಮಾಡ್ತೇವಲ್ಲ ಆ ಥರ ಇದು ಸೌತೆಕಾಯಿ ಎರ್ದು ಅಕ್ಕಿಯನ್ನು ಗ್ರೈಂಡ್ ಮಾಡಿ, ಅಂದರೆ ಗ್ರೈಂಡರ್ ನೀರು ಹಾಕದೆ ಹುಡಿ ಮಾಡ್ತೇವಲ್ಲ ಅದನ್ನು ಹಾಕಿ ಮಾಡಬೇಕು. ಬಾಂಬೆ ರವೆ ಸಹ ಹಾಕ್ಬೋದು, ಅದು ಸಹ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತದೆ. ಕಾಯಿ ಮೆಣಸು ಬೇಕಿದ್ರೆ, ಖಾರ ಬೇಕಿದ್ರೆ ಖಾರ ಜಾಸ್ತಿ ಹಾಕ್ಬೋದು. ಓಕೆ, ಇಷ್ಟಂತ ಈಗ ರೆಡಿ ಆಗ್ತಾ ಉಂಟು. ಈಗ ಅದರ ಜೊತೆಗೆ ಏನು ತವ ರೆಡಿ ಇಟ್ಕೊಳ್ಳೋದು? ತವ ಇಡಿ, ಒಲೆ ಒರೆಸ್ಕೊಳ್ಬೇಕಲ್ಲ. ಆಯಿಲ್ ಹಾಕ್ತಾನೆ. ಓಕೆ, ಆಯಿಲ್ ಅಂತ ಬಂದಾಗ ನಾಡೆಲ್ಲ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇಲ್ಲದ್ರೆ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು. ಹೇಗೆ? ಗೀಸ್ ಹಾಕ್ಬೋದು. ಗೀಸ್ ಕೂಡ ಹಾಕಿದ್ರೆ ಚೆನ್ನಾಗಿ ಚಂದ ಬರುತ್ತೆ. ಅಂದರೆ ನಾವು ಕೇಸರಿಯವರ ಶುದ್ಧ ಹಸಿರು ತುಪ್ಪ ನೋಡಿ ಕೂಡ ಟೇಸ್ಟ್ ಬರುತ್ತೆ. ಓಕೆ, ಸ್ವಲ್ಪ ತವ ಬಿಸಿ ಆಗಬೇಕಲ್ಲ? ಹೌದು, ಆಲ್ಮೋಸ್ಟ್ ತವ ಅಂತೂ ಬಿಸಿ ಆಗಿದೆ ಅಂತ ಕಾಣ್ತಾ ಉಂಟು. ಹೌದು, ಬಿಸಿ ಆಗಿದೆ. ಸ್ವಲ್ಪ ಸ್ಲೋ ಇಡಿ, ಸಿಮ್ಮಲ್ಲಿ ಇಡಿ. ಓಕೆ, ಇದು ರೊಟ್ಟಿ ಅಂತ ಹೇಳಿದ್ರೆ ಕೈಯಲ್ಲಿ ತಟ್ಟಿದ್ರೆ ಅದೊಂಥರ ಟೇಸ್ಟ್ ಬರೋದಲ್ಲ. ಹಾಗಾಗಿ ನೀವು ನೀರು ಹಾಕಿ ತಟ್ಕೊಳ್ತಿದ್ದೀರಲ್ಲ? ಕೈ ಸಹ ಬಿಸಿ ಆಗುದಿಲ್ಲ. ಮತ್ತೆ ತೆಳು ಎಷ್ಟು ಬೇಕು ತೆಳು ಹಾಗೆ ಮಾಡ್ಬೋದು. ನೀರು ಹಾಕ್ಲಿಲ್ಲ, ಯಾಕಂತ ಹೇಳಿದ್ರೆ ಸೌತೆಕಾಯಲ್ಲೇ ನೀರು ಬಿಡುತ್ತಲ್ಲ. ಇಷ್ಟು ದಪ್ಪಕ್ಕೆ ಬೇಕಲ್ಲ? ತೆಳು ಸಹ ಮಾಡ್ಬೋದು, ಎಷ್ಟು ತೆಳು ಬೇಕಿದ್ರೆ ತೆಳು ಸಹ ಮಾಡ್ಬೋದು. ನೋಡಿ, ಈರುಳ್ಳಿ ಎಲ್ಲ ಹಾಕಿದ ಕಾರಣ ಪರಿಮಳ ಹಾಗೆ ಬರ್ತದೆ. ನಮ್ಮ ಬರ್ತದೆ ನೋಡಿ. ಕಾಯಿ ಮೆಣಸು ಸಹ ಹಾಗೆ ಹಾಕ್ತೇವೆಲ್ಲ. ಕೆಲವರು ಇಷ್ಟಪಡ್ತಾರೆ ತುಂಬ ಖಾರ ತಿನ್ನುವರು. ನನ್ನ ತುಂಬ ಇಷ್ಟ, ನಾನು ಖಾರ ತಿನ್ನೋದ್ರಲ್ಲಿ. ಹೌದಾ? ಯಾಕಂತ ಹೇಳಿದ್ರೆ ಇದು ಈಗ ಮನೆಯೊಳಗೆ ಇರ್ತದೆ, ಕಿಚನಲ್ಲೇ ಇರೋದು ಐಟಮ್ಸ್ ಇದೆಲ್ಲ. ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು ಅಲ್ಲ ರೆಸಿಪಿ ಇದೆಲ್ಲ. ಒಂದು ಮುಚ್ಚಲಿ.
ಓಕೆ. ಎಲ್ಲ ಕಿಚನಲ್ಲೇ ಇರ್ತದೆ. ಒಂದು ವೇಳೆ ಹಸಿವೆ ಆಗುವಾಗ ಬೇಗ ಬೇಕಂತ ಹೇಳಿದ್ರೆ ಬೇಗ ಮಾಡುವಂಥ ರೆಸಿಪಿ. ನಾವು ಅಕ್ಕಿ ಹೊಡಿ ರೆಡಿ ಮಾಡಿ ಹಾಂ, ಒಂದು ಡಬ್ಬದಲ್ಲಿ ಇದ್ರೆ ಸೌತೆಕಾಯಿ ಹಾಕಿ ಅದೆಲ್ಲ ಮಾಮೂಲಿ ಇದ್ದೇ ಇರ್ತದಲ್ಲ. ಸೌತೆಕಾಯಿ ಇರ್ತದೆ, ಸಾಲ್ಟ್ ಅದು ಇದೆಲ್ಲ ಇರ್ತದೆ, ಅದೊಂದು ಪಕ್ಕ ಮಾಡ್ಬೋದಂತ. ಓಕೆ. ಇದು ಬೇಯಲಿಕ್ಕೆ ಸಹ ತುಂಬ ಲೇಟ್ ಇಲ್ಲ, ಬೇಗ ಬೇಯುತ್ತೆ. ಬೇಗ ಬೇಯುತ್ತೆ ಅಲ್ಲ. ಇದರ ಮೇಲೆ ಬೇಕಿದ್ರೆ ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕ್ಬೋದು. ತುಪ್ಪ ಇಷ್ಟಪಡುವವರು ತುಪ್ಪ ಆಗಿ ಅಂತ ಸಹ ಹಾಕ್ಬೋದು. ಓಕೆ. ಬೇಗ ಬೇಯ್ತದೆ. ಈಗ ಬೆಂದಿದೆ ಆಲ್ರೆಡಿ. ಓಕೆ ಓಕೆ, ಇದಾಯಿತು. ಎಸ್, ನೋಡಿ ಪರಿಮಾಣ ಅಂತೂ ಗಮ್ಮ ಅಂತ ಬರ್ತಾ ಉಂಟು. ಹೌದು, ನೋಡಿ ನಾವು ಈಸಿಯಲ್ಲಿ ನೋಡಿ ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಆಯ್ತಲ್ಲ. ಸೌತೆಕಾಯಿದು ರೊಟ್ಟಿ ರೆಡಿ. ರೆಡಿ. ಗೆಸ್ಟ್ ಬರುವಾಗ ಜಸ್ಟ್ ಮಾಡಲಿಕ್ಕೆ ರೆಸಿಪಿ ಅಂತ ಹೇಳಿದ್ರೆ ಇದೆ. ಇದಂತೂ ಗೆಸ್ಟ್ ಬರುವಾಗ ಜಸ್ಟ್ ಮಾಡು. ಹೌದು, ಇದೆಲ್ಲ ಅಂದರೆ ಕೆಲವರು ಪಾಪ ವೀಕ್ಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದರೂ ರೆಸಿಪಿ ಮಾಡೋಣ ಟಿವಿಯಲ್ಲಿ ಬರುವಾಗ ಪಾಪ ಕೂತ್ಕೊಂಡು ಮಾಡ್ತಾರೆ. ನೋಡುವಾಗ ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ, ಅವರಿಗೆ ಬೇಜಾರು ಅನಿಸ್ಬೋದು. ನೋಡಿ ಆಸೆ ಪಡೋದು. ಇದು ಮಾಡ್ಬೋದು, ಆಲ್ರೆಡಿ ಮಾಡ್ಬೋದು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ, ಬರೀ ಒಂದು ಇದ್ರೆ ಸಾಕು. ಸೌತೆಕಾಯಿ ಇದ್ರೆ ಅದೇನು ಹೇಳಿದ್ರೆ ಗೆಸ್ಟ್ ಬರುವಾಗ ಜಸ್ಟ್ ಮಾಡುವ ರೆಸಿಪಿ ಅಂತ ಹೇಳಿದ್ರೆ ಇದೆ. ಓಕೆ, ಗೆಸ್ಟ್ ಬರುವಾಗ ಜಸ್ಟ್ ಮಾಡುವ ರೆಸಿಪಿ ಸೌತೆಕಾಯಿಯ ರೊಟ್ಟಿ ಅಲ್ಲ. ಚೆನ್ನಾಗಿ ಬಂದಿದೆ. ಇದಕ್ಕೆ ಏನೋ ಚಟ್ನಿ ಚಟ್ನಿ ಮಾಡ್ಲಿಕ್ಕೆ ಉಂಟು. ಕಾಯಿ ಚಟ್ನಿ, ಆ ಥರ ಕಾಯಿ ಚಟ್ನಿ ತುಂಬ ಖಾರ ಮಾಡಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ಸಹ ಕಾಯಿ ಮೆಣಸು ಹಾಕಿದ್ದೇನೆ, ಬಟ್ ಇನ್ನೊಂದು ಹಾಗೆ ಸಹ ತಿನ್ಬೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲದ್ರೆ ಚಟ್ನಿಯಲ್ಲಿ ಸಹ ಒಳ್ಳೆ ಸವಿಲಿಕ್ಕೆ ಒಳ್ಳೆ. ಓಕೆ, ಟೇಸ್ಟ್ ಮಾಡೋದಾದ್ರೆ ಹಾಂ, ಮಾಡಿ. ಓಕೆ, ಇಂದಿರಾ ಮ್ಯಾಮ್ ಸಾಕಾಗಿರುವಂತಹ ಗೆಸ್ಟ್ ಬರುವಾಗ ಜಸ್ಟ್ ಮಾಡುವಂತಹ ಒಂದು ರೆಸಿಪಿ ಏನು ಸೌತೆಕಾಯಿಯ ರೊಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಸೌತೆಕಾಯಿ ರೊಟ್ಟಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತುರಿದ ಸೌತೆಕಾಯಿಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿ ತಟ್ಟಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸೌತೆಕಾಯಿ ರೊಟ್ಟಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.